ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದು ಹಣಕಾಸು ಉದ್ದಿಮೆಯಲ್ಲಿ ಕಳೆದ 10 ವರ್ಷಗಳಿಂದ ತೊಡಗಿಸಿಕೊಂಡಿರುವ ಸಮರ್ಥ ನಿಧಿ ಲಿಮಿಟೆಡ್ ಇದರ 17ನೇ ಶಾಖೆ ನೆಲ್ಯಾಡಿಯ ಡಿಯೋನ್ ಸ್ಕ್ವೇರ್ನಲ್ಲಿ ಜನವರಿ 5ರಂದು ಶುಭಾರಂಭಗೊಂಡಿತು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ನವೀನ್ ಕುಮಾರ್ ಕೆ, ಸಣ್ಣ ವ್ಯಾಪಾರಿಗಳಿಗೆ ಹಣಕಾಸಿನ ಸೌಲಭ್ಯ ಒದಗಿಸಲು ಹಾಗೂ ಸ್ಥಳೀಯ ಯುವಕರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದುಕೊಂಡು 2014ರಲ್ಲಿ ಪುತ್ತೂರಿನಲ್ಲಿ ಸಮರ್ಥ ನಿಧಿ ಲಿಮಿಟೆಡ್ ಆರಂಭ ಮಾಡಲಾಯಿತು. ಪುತ್ತೂರಿನ ಗ್ರಾಹಕರ ಸಹಕಾರದಿಂದ ಸಂಸ್ಥೆ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಎಂದರು. ಮಾಡಿಕೊಂಡ ನಂತರ ಅವರಿಗೆ ಪಿಗ್ಮಿ ರೂಪದಲ್ಲಿ ಅವರನ್ನು ವರ್ತಕರಾಗಿದ್ದರೆ ಅಥವಾ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿರೋದ್ರೆ ಅವರನ್ನು ಪಿಗ್ಮಿ ರೂಪದಲ್ಲಿ ನಮ್ಮ ಗ್ರಾಹಕರು ತಗೊಳ್ತೇವೆ. ಪಿಗ್ಮಿ ರೂಪದಲ್ಲಿ ಪ್ರತಿದಿನ 100ರಿಂದ 200, 300, 500 ಶಕ್ತಿಗೆ ಅನುಸಾರ ಅವರು ನಮ್ಮಲ್ಲಿ ಪಿಗ್ಮಿ ಹಣವನ್ನು ನಮ್ಮಲ್ಲಿ ಒಂದು ಸೇವಿಂಗ್ಸ್ ರೂಪದಲ್ಲಿ ಕಟ್ತಾರೆ. ತದನಂತರ ಮಾಸಿಕವಾಗಿ ಉದ್ಯೋಗವನ್ನು ಮಾಡುವಂಥ ಯಾರಾದರೂ ಗ್ರಾಹಕರಿದ್ದರೆ ಅಂಥವರಿಗೆ ನಾವು RD ಅಂತ ಹೇಳ್ತೇವೆ, ರಿಕರಿಂಗ್ ಡೆಪಾಸಿಟ್. ಆ ರೀತಿಯಲ್ಲೂ ಉಳಿತಾಯ ಮಾಡುವಂಥ ಮನೋಭಾವನೆ ಮಾತ್ರಲ್ಲ, ಅಲ್ಲಿ ನಾವೇನು ಹೇಳ್ತೀವಿ ಈ ಡೆಪಾಸಿಟ್ ನಾವು ತಗೊಳ್ತೀವಿ. ವಾರ್ಷಿಕವಾಗಿ ತಿಂಗಳ ಇಂಟ್ರೆಸ್ಟ್ ತಗೊಳ್ಳುವಂಥ ಜನರಿದ್ದರೆ 20% ಡೆಪಾಸಿಟಿಗೆ ಬಡ್ಡಿಯನ್ನು ಕೊಡ್ತೀವಿ. ವಾರ್ಷಿಕವಾದರೆ 10% ಅಷ್ಟು ಬಡ್ಡಿಯನ್ನು ಕೊಡ್ತೀವಿ. 3 ವರ್ಷದಲ್ಲಿ ಬಡ್ಡಿ ಬೇಕು ಅಂತ ಕೇಳುವಂಥವರಾದರೆ ಸುಮಾರು 11.5% ಇದೆ. 5 ವರ್ಷ ಆದರೆ ಸುಮಾರು 5% ಇದೆ. 5 ವರ್ಷ ನಮ್ಮಲ್ಲಿ ಠೇವಣಿಗೆ 12% ನಾವು ಬಡ್ಡಿಯನ್ನು ಕೊಡ್ತೀವಿ. ನಿವೃತ್ತ ಪೊಲೀಸ್ ಅಧಿಕಾರಿಗಳು 60 ವರ್ಷಕ್ಕಿಂತ ಮೇಲ್ಪಟ್ಟವರು ಇರ್ಬೋದು, ಅಂಥವರಿಗೆ ನಾವು ಇನ್ನೊಂದು 0.5% ಜಾಸ್ತಿ ಬಡ್ಡಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಇದೆ. ಅದೇ ರೀತಿ ನಾವು ನಮ್ಮ ಸಂಸ್ಥೆಯ ಷೇರುಗಳ ಮೇಲೆ ಇನ್ನೊಂದು 0.5% ಜಾಸ್ತಿ ಬಡ್ಡಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಇದೆ. ಅದೇ ರೀತಿ ನಾವು ನಮ್ಮ ಸಂಸ್ಥೆಯ ಷೇರುಗಳ ಮೇಲೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮನಸ್ಸಿನ ನಮ್ಮಲ್ಲಿದೆ. ಅದಕ್ಕೂ ನಾವು ಸುಮಾರು ವಾರ್ಷಿಕ 12% ಡಿವಿಡೆಂಡ್ ಅನ್ನುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದು ಕೆಲವು ಸಲ 13% ನಮ್ಮ ಪ್ರಾಫಿಟಿಗೆ ವೇರಿಯೇಷನ್ ಒಂದು ವ್ಯವಸ್ಥೆ. ಅಷ್ಟು ಮಲ್ಲ ನಮ್ಮಲ್ಲಿ 1,400 ಪಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಪಿಗ್ಮಿ ಗ್ರಾಹಕ ಇರ್ತಾರೆ. ಅವರಿಗೆ 90 ದಿವಸದ ನಂತರ ಅವಶ್ಯಕತೆ ಇದ್ದರೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಈ ಪಿಗ್ಮಿ ರೂಪದಲ್ಲೇ ಕಟ್ಟುವಂತ ಪಿಗ್ಮಿ ಸಾಲ ಅಂತ ಹೇಳಿ ಸಣ್ಣ ಮಟ್ಟದ. ಅತಿಥಿಯಾಗಿದ್ದ ನೆಲ್ಯಾಡಿ ಬೆತನಿ ಜ್ಞಾನೋದಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ವರ್ಗೀಸ್ ಕೈಪನಡ್ಕ ಮಾತನಾಡಿ, ನೆಲ್ಯಾಡಿ ಪೇಟೆಯು ಬೆಳೆಯುತ್ತಿದ್ದು ಹೊಸ ಉದ್ದಿಮೆಗಳು ಬರುತ್ತಿವೆ. 6 ಜಿಲ್ಲೆಗಳಿಗೆ ವ್ಯಾಪಿಸಿರುವ ಸಮರ್ಥ ನಿಧಿ ಲಿಮಿಟೆಡ್ ನೆಲ್ಯಾಡಿಯಲ್ಲಿ 17ನೇ ಶಾಖೆ ಆರಂಭಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ನಮ್ಮ MP ಅವರು ಹೇಳಿದಾಗೆ ನಮ್ಮ ನೆಲ್ಯಾಡಿ ಪಕ್ಕದಲ್ಲಿರುವ ಒಂದು 300-400 ಕಸ್ಟಮರ್ಸ್ ನಮಗೆ. ಈ ಕಸ್ಟಮರ್ಸ್ ಎಲ್ಲರೂ ಪುತ್ತೂರಿಗೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ನೆಲ್ಯಾಡಿಯಲ್ಲಿ ನಿಮ್ಮ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ. ಅದು ಒಂದು ಒಳ್ಳೆಯ ವಿಷಯ. ನಮ್ಮ ನೆಲ್ಯಾಡಿ ಹಾಗೆ ಇಂಥ ಒಂದು ಸಂಸ್ಥೆಗಳು ಬಂದು ಅದು ತುಂಬ ಡೆವಲಪ್ ಆಗಬೇಕು, ನಮ್ಮ ಜನರಿಗೆ ತುಂಬ ಪ್ರಯೋಜನ ಆಗಬೇಕು. ತುಂಬ ಬ್ಯಾಂಕ್ಗಳಿದೆ, ಎಲ್ಲರಿಗೂ ಬ್ಯಾಂಕ್ನಿಂದ ಲೋನ್ ತೆಗೆಯಲಿಕ್ಕೆ ಆಗುತ್ತದೆ. ಆದರೆ ಇಂಥ ಸಂಸ್ಥೆಗಳು ಚಿಕ್ಕ ಇಂಟ್ರೆಸ್ಟ್ ಇವರ ನಮ್ಮೊಟ್ಟಿಗೆ ಸೇರಿಸಿಕೊಂಡು ಅವರಿಗೆ ಸರ್ವಿಸ್ ಕೊಡುವುದಂತ ಹೇಳುವುದು ಒಂದು ಒಳ್ಳೆಯ ವಿಷಯ. ಹಾಗೆ ನಮ್ಮ ಸಮರ್ಥ ನಿಧಿ ಲಿಮಿಟೆಡ್ ನೀವು ಇಲ್ಲಿ ನೆಲ್ಯಾಡಿಗೆ ಬಂದಿದ್ದೀರಲ್ಲ, ಅದು ಒಂದು ಒಳ್ಳೆಯ ವಿಷಯ. ಇದು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ, ನಮ್ಮ ಜನರಿಗೆ ಒಂದು ಪ್ರಯೋಜನವಾಗುವ ರೀತಿಯಲ್ಲಿ ಆಗಲಿ, ಬೆಳೆಯಲಿ ಅಂತ ನಾನು ಪ್ರಾರ್ಥಿಸ್ತೇನೆ.
ಇನ್ನೋರ್ವ ಅತಿಥಿ ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಿಶಿರ ಮಾತನಾಡಿ, ನೆಲ್ಯಾಡಿ ಪೇಟೆಯು ವರ್ಷದಿಂದ ವರ್ಷಕ್ಕೆ ಬದಲಾವಣೆಯಾಗುತ್ತಿದೆ. ಇಲ್ಲಿನ ಜನರ ಅನುಕೂಲಕ್ಕಾಗಿ ಹಾಗೂ ಈ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸಮರ್ಥ ನಿಧಿ ಲಿಮಿಟೆಡ್ ಆರಂಭಗೊಂಡಿದೆ. ವಾಹನ ಖರೀದಿ ಸೇರಿದಂತೆ ಜನರ ಅವಶ್ಯಕತೆ ಪೂರೈಸುವ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಜನರಿಗೆ ಪ್ರಯೋಜನ ಸಿಗಲಿ ಎಂದರು. ನಾಳೆ ಏನಾದ್ರು ಒಂದು ಕೈ ಕೊಟ್ರೆ ಎಂತ ಆಗ್ತದಪ್ಪ ನಮಗೆ ಅಂತ. ಸೊ ಆ ತರ ಒಂದು ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ಫಿನಾನ್ಸ್ ಆಗಿ ಓಪನ್ ಮಾಡಿ ನೆಲ್ಯಾಡಿ ಅವರ ನಮ್ಮ ಗ್ರಾಮದ ಜನರಿಗೆ ಒಂದು ಅನುಕೂಲ ಮಾಡಿ ಒಂದು ಕಮ್ಮಿ ಇಂಟ್ರೆಸ್ಟ್ ಇಂದ ಒಂದು ಬರ್ತಾ ಇರೋದು ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯ ಆಕ್ಚುಲಿ. ಸೊ ಇಲ್ಲಿಗೆ ನೆಲ್ಯಾಡಿಗೆ ಅಂತ ಅಂದ್ಬಿಟ್ಟು ಮಾಡಿರೋದು ತುಂಬಾನೇ ಆಕ್ಚುಲಿ ಇದು. ಮತ್ತೆ ಅವರು ಇವ್ರು ಸರ್ ಹೇಳ್ದಂಗೆ ಸೊ ಇಲ್ಲಿರೋ ವ್ಯಕ್ತಿಗಳನ್ನೇ ನಾವು ಇಲ್ಲಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ. ಸೊ ನಾನು ನೋಡಿದ ಪ್ರಕಾರ ಎಲ್ಲರೂ ಒಂದು ಆದಷ್ಟು ಒಂದು 25ರಿಂದ ಒಂದು 40 ವರ್ಷ ಒಳಗಡೆ ಇರೋರು ಸ್ಟಾಫ್ಸ್ ಎಲ್ಲ ಆಕ್ಟಿವ್ ಆಗಿ ಸ್ವಲ್ಪ ಯಂಗ್ ಜನರೇಷನ್. ಸೊ ಅವ್ರಿಗೆ ಕೂಡ ಇಲ್ಲಿ ಫ್ರೆಂಡ್ಸ್ ಇರ್ತಾರೆ. ಸೊ ಅವ್ರಿಗೂ ಕೂಡ ಗೊತ್ತಿರ್ತಾರೆ ಯಾರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದೇ ಒಂದು ಏಜ್ ಗ್ರೂಪ್ ಆಗಿರ್ಬೇಕಾದ್ರೆ ಒಂದು ಸಣ್ಣ ಗ್ರಾಮ ಆಗಿರೋದಕ್ಕೆ ಅವ್ರಿಗೆ ಕೂಡ ತುಂಬಾ ಜನ ಗೊತ್ತಿರ್ತಾರೆ. ಸೊ ಯಾರಿಗೆ ಅನಿವಾರ್ಯ ಇದೆ, ಯಾರಿಗೆ ಒಂದು ಸಹಾಯ ಆಗ್ಬೋದು ಅಂತ ಕೂಡ ಅವ್ರಿಗೆ ಒಂದು ಗೊತ್ತಿರ್ತದೆ. ಸೊ ಅವ್ರನ್ನ ಕೂಡ ಅವರು ಮೋಟಿವೇಟ್ ಮಾಡಿ ಈ ಕಡೆ ಕರ್ಕೊಂಡ್ಬಂದು ಅವ್ರಿಗೂ ಕೂಡ ಒಂದು ಸಣ್ಣ ಬಡ್ಡಿಯಲ್ಲಿ ಒಂದು ಅಷ್ಟು ದುಡ್ಡು ಕೊಟ್ಟು ಏನಾದ್ರು ಸಹಾಯ ಮಾಡೋದ್ರಲ್ಲೂ ಒಂದು ಆಕ್ಚುಲಿ ಒಂದು ಒಳ್ಳೆ ಕಾರ್ಯ. ಅಲ್ಲಿನ ಗ್ರಾಮದ ಜನರಿಗೆ ಒಂದು ಫೆಸಿಲಿಟಿ ಕೊಡ್ತಾರೆ. ನೆಲ್ಯಾಡಿ ಹೊರಠಾಣೆಯ ಹೆಡ್ ಕಾನ್ಸ್ಟೇಬಲ್ ಕುಶಾಲಪ್ಪ ನಾಯ್ಕ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಭಾಷೆಯ ಸಮಸ್ಯೆಯಿಂದಾಗಿ ಜನಸಾಮಾನ್ಯರಿಗೆ ವ್ಯವಹರಿಸುವುದು ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಜನರ ನೆರವಿಗೆ ಬರುವುದು ಸಹಕಾರಿ ಹಾಗೂ ಹಣಕಾಸು ಸಂಸ್ಥೆಗಳು. ನೆಲ್ಯಾಡಿಯಲ್ಲಿ ಸಾಕಷ್ಟು ಹಣಕಾಸು ಸಂಸ್ಥೆಗಳಿವೆ. ಇವೆಲ್ಲದರ ಮಧ್ಯೆ ಸಮರ್ಥ ನಿಧಿ ಲಿಮಿಟೆಡ್ ಸಂಸ್ಥೆಯು ಸಮರ್ಥವಾಗಿ ಬೆಳೆಯಲಿ ಎಂದರು. ಮೊದಲೆಲ್ಲ ಪುತ್ತೂರು, ಸುಳ್ಯ, ಕಡಬಾಯವರು ಇನ್ನು ನಮ್ಮ ಹತ್ತಿರದಲ್ಲೇ ಇದ್ದ ನೆಲ್ಯಾಡಿ ಬಂದು ನಮ್ಮ ಎಲ್ಲ ಕೆಲಸ ಕಾರ್ಯ ಬಹಳ ಈಸಿಯಾಗಿ ಮಾಡೋದಕ್ಕೆ ಬಹಳ ಅವಶ್ಯಕತೆ ಇದೆ. ಮತ್ತೊಂದು ನರೇಂದ್ರ ಯಾವ ಬ್ಯಾಂಕ್ಗಳು ಹೋದ್ರೂ ಕೂಡ ಅಲ್ಲಿ ಎಲ್ಲ ಹಿಂದಿ ಮತ್ತೆ ಇಂಗ್ಲೀಷ್ ನೋಡೇ ಇರೋದು. ನಾವು ಪಾಪದವರು ಹೋಗಿ ಅಲ್ಲಿ ಒಂದು ಕೇಳಿದ್ರೆ ಅವ್ರಿಗೆ ನಮ್ಮ ಭಾಷೆ ಅವರಿಗೆ ಗೊತ್ತಾಗಲ್ಲ, ಅವ್ರ ಭಾಷೆ ಅವರಿಗೆ ಗೊತ್ತಾಗಲ್ಲ. ಇದು ಬಹಳ ಒಂದು ಕಷ್ಟ ಆಗ್ತದೆ. ಈಗ ಈ ಇಂಥ ಸಮರ್ಥ ನಿಧಿ ಅಥವಾ ನಮ್ಮ ಲೋಕಲ್ ಸಿಬ್ಬಂದಿ ವರ್ಗದಿಂದ ನಮ್ಮ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಬಹಳ ಸಂತೋಷ ಮತ್ತು ಬಹಳ ಉಪಯೋಗ. ಅದೇ ರೀತಿ ನೆಲ್ಯಾಡಿಯಲ್ಲಿ ಹಲವು ಶಾಖೆಗಳಿದೆ, ಕೆಲವು ಶಾಖೆಗಳಿವೆ. ಆದರೆ ಸಮರ್ಥ ನಿಧಿ ಅಂತ ಹೇಳೋದು ಅದೊಂದು ಸಮರ್ಥವಾಗಿ ಮುಂದಕ್ಕೆ ಬೆಳೆಯಲಿ, ಇನ್ನೂ ಹೆಚ್ಚು ಶಾಖೆಗಳು ಪ್ರಾರಂಭವಾಗಲಿ ಅಂತ. ನೆಲ್ಯಾಡಿ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಚೇತನ್ ಕುಮಾರ್ ಮಾತನಾಡಿ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ನವೀನ್ ಕುಮಾರ್ ಅವರು ಪುತ್ತೂರಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಥ ನಿಧಿ ಲಿಮಿಟೆಡ್ ಎಂಬ ಹಣಕಾಸು ಸಂಸ್ಥೆಯನ್ನು ಆರಂಭಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ವಿಸ್ತರಿಸಿರುವುದು ಅವರು ಮಾಡಿದ ದೊಡ್ಡ ಸಾಧನೆಯಾಗಿದೆ ಎಂದರು. ಹಳ್ಳಿಗಾಡಿನಿಂದ ಬಂದಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಪುತ್ತೂರಿನಂತ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಣಕಾಸು ಸಂಸ್ಥೆಯನ್ನು ಆರಂಭಿಸಿ ಅದು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಸ್ತಾರ ಆಗುವುದು, ಅದು ಬೆಳೀತಾ ಇರುವಂಥದ್ದು ಅದು ಬಹಳ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡೆ. ನಮಗೆಲ್ಲ ಗೊತ್ತಿರುವ ಹಾಗೆ ನೆಲ್ಯಾಡಿ ಬಹಳ ವೇಗವಾಗಿ ಬೆಳೀತಾ ಇರುವಂಥ ಒಂದು ಪಟ್ಟಣ ಆಗ್ತಾ ಇದೆ. ಬಹುಶಃ ತಾಲೂಕು ಕೇಂದ್ರವಾಗುವಂಥ ಎಲ್ಲ ಅರ್ಹತೆ ಇತ್ತು. ಅದರ ಅನಿವಾರ್ಯ ಕಾರಣದಿಂದ ಆ ಪಟ್ಟಣ ತಾಲೂಕು ಕೇಂದ್ರ ಆಗುವುದರಲ್ಲಿ ಅದು ವಂಚಿತವಾಯಿತು. ಡಿಯೋನ್ ಸ್ಕ್ವೇರ್ ಕಟ್ಟಡ ಮ್ಯಾನೇಜರ್ ಜೋಸೆಫ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನೆಲ್ಯಾಡಿ ವರ್ತಕ ಸಂಘದ ಅಧ್ಯಕ್ಷ ರಫೀಕ್ ಸೀಗಲ್, ನೆಲ್ಯಾಡಿ ಬೆತನಿ ಐಟಿಐ ಪ್ರಾಂಶುಪಾಲ ಸಜಿ ಕೆ ಥೋಮಸ್, ಉಪನ್ಯಾಸಕ ಶಿವಾನಂದ, ಮನೋಜ್ ನೆಲ್ಯಾಡಿ, ವಾಸು ದಡ್ಡುವಳಾಲು, ರಾಕೇಶ್ ನೆಲ್ಯಾಡಿ ಸೇರಿದಂತೆ ಹಲವರು ಸಂಸ್ಥೆಗೆ ಶುಭ ಹಾರೈಸಿದರು. ಸಂಸ್ಥೆಯ ನಿರ್ದೇಶಕರಾದ ಶ್ರೀ ವೆಂಕಟೇಶ್, ರಮತಾ ಸೋಮಯ್ಯ, ಬಾಲಕೃಷ್ಣ ಎಸ್, ವಿಭಾಗ ವ್ಯವಸ್ಥಾಪಕ ಪ್ರಮೋದ್ ಅಂಚನ್, ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥ ಪ್ರವೀಣ್ ಎಸ್, ಶಾಖಾ ಪ್ರಬಂಧಕ ಹರಿಪ್ರಸಾದ್ ಸುಳ್ಯ, ಗಂಗಾಧರ ಮಂಗಳೂರು, ಸ್ವರೂಪ್ ಪುತ್ತೂರು, ಆನಂದ ಬೇಲೂರು, ರಂಗಸ್ವಾಮಿ ಹಾಸನ, ಕಿರಣ್ ಸಕಲೇಶ್ಪುರ, ಯೋಗೀಶ್ ಕಡಬ ಸೇರಿದಂತೆ ವಿವಿಧ ಶಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೆಳ್ತಂಗಡಿ ಶಾಖಾ ಪ್ರಬಂಧಕ ಉಮೇಶ್ ಕೆ ಸ್ವಾಗತಿಸಿದರು. ಕಡಬ ಶಾಖೆಯ ಮೋಹನ್ ಕೋಡಿಂಬಾಳ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ನೆಲ್ಯಾಡಿ ಶಾಖೆಯ ವ್ಯವಸ್ಥಾಪಕ ಮೋಹನ್ ಅರ್ವೆ, ಸಿಬ್ಬಂದಿಗಳಾದ ಕೌಶಿಕ್, ಚರಣ್ ರಾಜ್, ಕೀರ್ತನ್, ಶರತ್, ಹರೀಶ್ ಸಹಕರಿಸಿದರು.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ